ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಧನೆ ತೋರಿದ ಸಾಧಕರ ಕತೆ ಹೇಳುವಾಗ ಸಾಧನೆ ಮಾಡಿದ ವ್ಯಕ್ತಿ ಮುಳ್ಳಿನ ಹಾದಿಯಲ್ಲಿ ನಡೆದು ಸಾಧನೆ ತೋರಿದ್ದಾರೆ ಎನ್ನುವ ವಿಚಾರ ಸಾಮಾನ್ಯವಾಗಿರುತ್ತದೆ. ಆದರೆ ನಿಜವಾದ ಮುಳ್ಳಿನ ಹಾದಿಯನ್ನ ನೋಡಿದವರು ಮಾತ್ರ ಕಡಿಮೆಯೇ ಇರಬಹುದೇನೋ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಗ್ರಾಮವೊಂದರ ಜನ ಮಾತ್ರ ಪ್ರತಿದಿನವೂ ಮುಳ್ಳಿನ ಹಾದಿಯಲ್ಲಿ ನಡೆಯುತ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದ ಹಲವು ಸಾಧಕರ ಕಥೆಗಳಲ್ಲೂ ಸಾಧಕನಾಗಲು ಹಲವು ರೀತಿಯ ತೊಂದರೆ ಬವಣೆಗಳನ್ನು ಎದುರಿಸುತ್ತಿರುತ್ತಾನೆ. ಸಂಕಷ್ಟವೆಂಬ ಮುಳ್ಳಿನ ಹಾದಿಯಲ್ಲಿ ಆತ ಪಯಣಿಸಿದ ಬಳಿಕ ಸಾಧಕನಾಗಿ ಹೊರಹೊಮ್ಮುವುದು ಎಲ್ಲ ಸಾಧಕರ ಚರಿತ್ರೆಯ ಒಂದು ಭಾಗವಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆನಡ್ಕ ಪರಿಸರದ ಜನ ಮಾತ್ರ ಈ ಮುಳ್ಳಿನ ಹಾದಿಯನ್ನ ಪ್ರತಿನಿತ್ಯವೂ ನೋಡುತ್ತಿದ್ದಾರೆ. ಮುಳ್ಳಿನ ಹಾದಿಯಲ್ಲಿ ನಿರಂತರವಾಗಿ ನಡೆಯುತ್ತಿದ್ದಾರೆ. ಹೌದು, ಪುತ್ತೂರಿನ ಪುರುಷರ ಕಟ್ಟೆಯಿಂದ ಆನಡ್ಕ ಎನ್ನುವ ಊರಿಗೆ ಹೋಗುವ ರಸ್ತೆಯ ಇಕ್ಕೆಲಗಳಲ್ಲಿ ಪೊದೆಗಳು ತುಂಬಿದ್ದು, ಈ ಪೊದೆಗಳ ಮಧ್ಯೆ ಅತ್ಯಂತ ಅಪಾಯಕಾರಿ ಮುಳ್ಳುಗಳು ತುಂಬಿಕೊಂಡಿವೆ. ಈ ಮುಳ್ಳುಗಳು ಇದೀಗ ರಸ್ತೆಯನ್ನ ಆಕ್ರಮಿಸಿಕೊಂಡಿದ್ದು, ರಸ್ತೆಯಲ್ಲಿ ಹೋಗುವ ವಾಹನ ಹಾಗೂ ಪಾದಚಾರಿಗಳಿಗೆ ಅಪಾಯಕಾರಿಯಾಗಿ ಪರಿಣಮಿಸುತ್ತಿದೆ. ಕಡಿದಾದ ಈ ರಸ್ತೆಯಲ್ಲಿ ಒಂದು ವಾಹನವಷ್ಟೇ ಹಾದು ಹೋಗುವ ಸ್ಥಳಾವಕಾಶವಿದ್ದು, ಇನ್ನೊಂದು ಕಡೆಯಿಂದ ವಾಹನ ಬಂದಲ್ಲಿ ಆ ವಾಹನಗಳಿಗೆ ಈ ಮುಳ್ಳುಗಳು ಅಪಾಯಕಾರಿಯಾಗಿ ಪರಿಣಮಿಸುತ್ತಿದೆ. ಹಲವು ಆಟೋಗಳ ಟರ್ಪಾಲ್ಗಳು ಹರಿದು ಹೋಗಿವೆ. ರಸ್ತೆಯಲ್ಲಿ ವಾಹನ ಸಾಗುವಾಗ ಪಾದಚಾರಿಗಳು ಮುಳ್ಳಿನ ಮೇಲೆಯೇ ಬೀಳಬೇಕಾದ ಸ್ಥಿತಿ ನಿತ್ಯ ಕಥೆಯಾಗಿದೆ. ಈ ಮುಳ್ಳುಗಳು ಒಮ್ಮೆ ಮೈಕೈಗೆ ಅಥವಾ ಬಟ್ಟೆಗೆ ತಾಕಿತೆಂದರೆ ಬಟ್ಟೆಯನ್ನ ಅಲ್ಲೇ ಬಿಟ್ಟು ಬರಬೇಕು ಎನ್ನುವ ಮಟ್ಟಿಗೆ ಈ ಮುಳ್ಳುಗಳಿವೆ. ಪ್ರತಿ ವರ್ಷವೂ ಈ ರಸ್ತೆಯ ಎರಡೂ ಪಕ್ಕದಲ್ಲಿ ಈ ಮುಳ್ಳುಗಳು ಬೆಳೆಯುತ್ತಿದ್ದು, ಸ್ಥಳೀಯ ನರಿಮುಗುರು ಗ್ರಾಮ ಪಂಚಾಯತ್ ಈ ಮುಳ್ಳುಗಳನ್ನು ತೆರವುಗೊಳಿಸುವ ಕಾರ್ಯ ನಡೆಸುತ್ತಿತ್ತು. ನಮಗೆ ನೋಡಿ, ಆನಡ್ಕದಿಂದ ಈಗ ಪುರುಷಕಟ್ಟೆ ಹೋಗೋ ರೋಡ್ ಇಲ್ಲಿ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಬಲ್ಲೆ ಉಂಟು, ಈ ಕಡೆ ಬಲ್ಲೆ ಉಂಟು. ಅದು ತುಂಬ ಮುಳ್ಳು. ಯಾಕಂದರೆ ನೋಡಿ, ಎರಡು ಗಾಡಿ ಪಾಸ್ ಆಗಲಿಕ್ಕೆ ಕಷ್ಟ ಆಗ್ತಾ ಉಂಟು. ಇಲ್ಲಿ ಹೋಗುವಾಗ ನೋಡಿ, ಯಾರು ನಡ್ಕೊಂಡು ಹೋಗೋರಿಗೆ ಸಾರ್ವಜನಿಕರಿಗೆ ಅದು ಮುಳ್ಳೆಲ್ಲ ತಾಗಿ ಸ್ವಲ್ಪ ಗಾಯ ಆಗುವ ಚಾನ್ಸ್ ಉಂಟು ಇಲ್ಲಿ. ಅದು ಕಳೆದ ಸಲ ಯಾರು ಮಾಡಿದ್ದಾರೆ, ಅಂದರೆ ಯಾರು ಸಾರ್ವಜನಿಕರು ಸೇರಿ ಸ್ವಲ್ಪ ಅವರೇ ಮಾಡಿದ್ದು. ಈ ಸಲ ಸಹ ಅದೇ ಒಂದು ಮಾಡಬೇಕು, ಅದೇ ಪಂಚಾಯತ್ ಮಾಡಬೇಕು ಅಂತೇಳಿ ನಮ್ಮದೊಂದು. ಆದರೆ ಈ ಬಾರಿ ಮಳೆ ಬಿಟ್ಟು ತಿಂಗಳು ಕಳೆದರೂ ಈವರೆಗೆ ಪಂಚಾಯತ್ ರಸ್ತೆ ಬದಿಯಲ್ಲಿ ಮುಳ್ಳುಗಳ ಸಮಸ್ಯೆಯ ಬಗ್ಗೆ ಗಮನ ಹರಿಸಿಲ್ಲ. ಸಾರ್ವಜನಿಕರು ಹಲವು ಬಾರಿ ಮುಳ್ಳುಗಳ ಸಮಸ್ಯೆಯನ್ನ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದರೂ ಪಂಚಾಯತ್ ಆಡಳಿತ ಮಾತ್ರ ಇದಕ್ಕೆ ಕ್ಯಾರಿ ಎಂದಿಲ್ಲ. ಶಾಲೆಗೆ ಹೋಗುವ ಮಕ್ಕಳು, ಉದ್ಯೋಗಕ್ಕೆ ತೆರಳುವ ಮಹಿಳೆಯರು ನಡೆದುಕೊಂಡೇ ಪುರುಷರ ಕಟ್ಟೆಗೆ ತೆರಳುವುದು ಸಾಮಾನ್ಯವಾಗಿದ್ದು, ಈ ಸಂದರ್ಭದಲ್ಲಿ ಹಲವರಿಗೆ ಈ ಮುಳ್ಳಿನ ಹಾದಿಯ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಮುಳ್ಳಿನ ಪೊದೆ ಮತ್ತು ಇಲ್ಲಿ ಹೋಗುವವರಿಗೆಲ್ಲ ತೊಂದರೆ ಆಗ್ತದೆ. ಗಾಡಿ ಬಂದಾಗ ಇಲ್ಲಿ ಸೈಡ್ ಓಡಲಿಕ್ಕೆ ಕಷ್ಟ ಆಗ್ತದೆ. ಮುಳ್ಳು ಕೈ ಕಾಲಿಗೆ ಇದೆಲ್ಲ ಇದಾಗ್ತದೆ, ತೊಂದರೆ. ಇಲ್ಲಿ ತೆಗ್ಗಿಸುವವರು ಯಾರು ಪಂಚಾಯತ್ ಅವರು ಇದು ನೋಡಿಕೊಳ್ಳುವುದಿಲ್ಲ. ಈ ರೋಡಲ್ಲಿ ಸಮಸ್ಯೆ ಏನಂತ ಹೇಳಿದರೆ, ಸಾರ್ವಜನಿಕ ನಡ್ಕೊಂಡು ಹೋಗೋರಿಗೆ ಸ್ವಲ್ಪ ಈ ಗಿಡ ಗಂಟಿಗಳೆಲ್ಲ ಬಂದು ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು. ಅದರ ಬಗ್ಗೆ ಒಂದು ಪಂಚಾಯತ್ ಒಂದು ಗಮನ ಹರಿಸಬೇಕು. ಏನು ಗಿಡ ಗಂಟೆ ಮುಳ್ಳುಗಳಿದೆ, ಮತ್ತೆ ಸ್ವಲ್ಪ ಮುಳ್ಳಿನ ತಾಪತ್ರ ಇರೋದ್ರಿಂದ ಇಲ್ಲಿ ಸಮಸ್ಯೆ ಆಗಿದೆ ಸ್ವಲ್ಪ ನಡ್ಕೊಂಡು ಹೋಗುವವರಿಗೆ. ಮುಳ್ಳಿನ ಹಾದಿಯಲ್ಲಿ ಸಾಗಿದ ಹಲವರು ಸಾಕಷ್ಟು ಸಾಧನೆಯನ್ನ ಮಾಡಿದ್ದು, ಆನಡ್ಕದ ಈ ಗ್ರಾಮದ ಜನರಿಗೆ ಮಾತ್ರ ಪ್ರತಿನಿತ್ಯ ಮುಳ್ಳಿನ ಹಾದಿಯಲ್ಲಿ ನಡೆದರೂ ಸಾಧನೆ ಬಿಡೆ ಮುಳ್ಳಿನಿಂದ ಕನಿಷ್ಠ ಪರಿಹಾರವೂ ದೊರೆತಿಲ್ಲ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.